ಶಿರಾ ಹಾಗೂ ಆರ್ಆರ್ ನಗರದ ಉಪಚುನಾವಣೆ ಸಿದ್ದರಾಮಯ್ಯ ನೇತೃತ್ವದಲ್ಲಿಯೇ ನಡೆಯಿತು. ಕಾಂಗ್ರೆಸ್ 100ಕ್ಕೆ 100 ದಯನೀಯ ಸೋಲು ಅನುಭವಿಸುತ್ತಿದೆ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹೇಳಿದರು. ಮುಂದಿನ ಪದವೀಧರ ಶಿಕ್ಷಕರ ಚುನಾವಣೆಯಲ್ಲೂ ಬಿಜೆಪಿ 100% ಗೆಲುವು ಸಾಧಿಸುತ್ತದೆ. 2 ಚುನಾವಣೆಯಲ್ಲಿಯೂ ಕಾಂಗ್ರೆಸ್ ಸೋತ ಮೇಲೆ ಯಾರು ರಾಜೀನಾಮೆ ನೀಡಬೇಕು ಎಂದು ತಿಳಿಯುತ್ತದೆ. ಬೇರೆ ಬೇರೆ ಕಾರಣಕ್ಕೆ ನಾನು ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರಲಿಲ್ಲ. ಆದ್ದರಿಂದ ಸಿದ್ದರಾಮಯ್ಯನವರಿಗೆ ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಏನಾದರೂ ಇಂತಹ ಬೇಜವಾಬ್ದಾರಿ ಹೇಳಿಕೆ ನೀಡುವುದನ್ನು ನಿಲ್ಲಿಸಲಿ ಎಂದರು. ದೆಹಲಿಯಿಂದ ಸುದ್ದಿ ಬಂದಿದೆ. ರಾಜ್ಯದಲ್ಲಿ ಸಿಎಂ ಬದಲಾಗುತ್ತಾರೆ ಎಂದು ಹೇಳುತ್ತಿದ್ದಾರೆ. ನಾನು ಕೂಡ ದೆಹಲಿಯಲ್ಲಿ ಸುದ್ದಿ ಬಂದಿದೆ. ಸಿದ್ದರಾಮಯ್ಯನವರ ಪ್ರತಿಪಕ್ಷ ನಾಯಕರ ಸ್ಥಾನ ಬದಲಾವಣೆ ಆಗುತ್ತದೆ ಎಂದು ಹೇಳಬಹುದು. ಆದರೆ ಈ ತರ ಹಗುರವಾಗಿ ಮಾತನಾಡಲು ಇಷ್ಟಪಡುವುದಿಲ್ಲ. ಜವಾಬ್ದಾರಿಯಿಂದ ಸಿದ್ದರಾಮಯ್ಯ ಮಾತನಾಡಲಿ ಎಂದು ವಿನಂತಿ ಮಾಡುತ್ತೇನೆ ಎಂದು ಸಿಎಂ ಹೇಳಿದರು. ಈ ಚುನಾವಣೆ ಶಿರಾ ಮತ್ತು ಆರ್ಆರ್ ನಗರ ಸಿದ್ದರಾಮಯ್ಯನವರ ನೇತೃತ್ವದಲ್ಲೇ ಎಲೆಕ್ಷನ್ ನಡೀತು. 100ಕ್ಕೆ 100 ದಯನೀಯವಾದಂಥ ಒಂದು ಸೋಲನ್ನು ಅನುಭವಿಸ್ತಾರೆ. ಈ ಸೋಲನ್ನು ಅನುಭವಿಸಿದ ಮೇಲೆ ಭಾರತೀಯ ಜನತಾ ಪಾರ್ಟಿ 2 ಕ್ಷೇತ್ರ ಗೆದ್ದ ಮೇಲೆ ಮತ್ತು ನಡೆದಂಥ ಗ್ರ್ಯಾಜುಯೇಟ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿಲೂ ನಾವು ಪೂರ್ಣ 100% ಗೆಲ್ಲೋದ್ರಿಂದ ಯಾರು ರಾಜೀನಾಮೆ ಕೊಡಬೇಕಾಗತ್ತೆ? ಕೇಂದ್ರದ ನಾಯಕರು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಗ್ರ್ಯಾಜುಯೇಟ್ ಟೀಚರ್ ಎಲೆಕ್ಷನ್ನೂ ಸೋತರು, ಶಿರಾ ಮತ್ತು ಆರ್ಆರ್ ನಗರ ಎಲೆಕ್ಷನ್ನೂ ಸೋತರು ಅಂದಮೇಲೆ ಕ್ರಮ ತಗೊಳ್ಳೋದು ಸಿದ್ದರಾಮಯ್ಯನ ಮೇಲೆ ಯಾರ ಮೇಲೆ? ಆದ್ದರಿಂದ ನಾನು ಸಿದ್ದರಾಮಯ್ಯನವ್ರಿಗೆ ವಿನಂತಿ ಮಾಡ್ತೇನೆ. ಬೇರೆ ಬೇರೆ ಕಾರಣಕ್ಕೆ ಇದುವರೆಗೆ ಯಾವುದೇ ಸಿದ್ದರಾಮಯ್ಯನವ್ರ ಹೇಳಿಕೆಗೆ ರಿಯಾಕ್ಷನ್ ಕೊಟ್ಟಿರಲಿಲ್ಲ. ನೀವು ಪ್ರಶ್ನೆ ಕೇಳೋದಂತ ಉತ್ತರ ಕೊಡ್ತಾ ಇದ್ದೇನೆ. ದಯಮಾಡಿ ಇನ್ನಾದರೂ ಈ ಥರ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂಥದ್ದನ್ನು ಸಿದ್ದರಾಮಯ್ಯನವ್ರು ನಿಲ್ಲಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಡೆಲ್ಲಿಯಿಂದ ನನಗೆ ಸುದ್ದಿ ಬಂದಿದೆ, ಬದಲಾವಣೆ ಆಗುತ್ತೆ. ನಾನು ಹೇಳ ಡೆಲ್ಲಿಯಿಂದ ನಮಗೆ ಸುದ್ದಿ ಬಂದಿದೆ ಸಿದ್ದರಾಮಯ್ಯನವ್ರ ವಿರೋಧ ಪಕ್ಷ ನಾಯಕನ ಬದಲಾವಣೆ ಮಾಡೋಕ್ಕೆ ಅಂತ. ಆ ಥರ ಹಗುರವಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಜವಾಬ್ದಾರಿಯಿಂದ ಸಿದ್ದರಾಮಯ್ಯನವ್ರು ಮಾತಾಡಬೇಕು ಅಂತೇಳಿ ಅವ್ರನ್ನ ವಿನಂತಿ